ವಾರ್ಡ್ ಸಮಿತಿ ರಚನೆ ಯಾತ್ರೆ ಬಿಜೆಪಿ ಜನರಿಗೆ ಉತ್ತಮ ಆಡಳಿತ ನೀಡುತ್ತಿದೆ. ಬಿಜೆಪಿ ಬೆಳೆಯುತ್ತಿದೆ ಎನ್ನುವ ಕಾರಣಕ್ಕೆ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಗಾಲು ಹಾಕುತ್ತಿದ್ದಾರೆ. ಹಳದಿ ರೋಗ ಇದ್ದವರಿಗೆ ಊರೆಲ್ಲ ಹಳದಿ ಕಾಣುತ್ತಿದೆ. ಇದೇ ಪರಿಸ್ಥಿತಿ ಜಿಆರ್ ಲೋಪೋ ಅವರದ್ದು ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು ಹೇಳಿದರು. ಅವರು ಮಂಗಳೂರಿನ ಅಟಲ್ ಸೇವಾ ಕೇಂದ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಪಾಲಿಕೆ ವಾರ್ಡ್ ಸಮಿತಿ ಪಟ್ಟಿಯಲ್ಲಿ ಬಿಜೆಪಿಯವರು ಮಾತ್ರ ಇದ್ದಾರೆ ಎನ್ನುವ ಮಾಜಿ ಶಾಸಕ ಜಿಆರ್ ಲೋಪೋ ಅವರು ಹೇಳಿಕೆ ಅವರಿಗೆ ಶೋಭೆ ತರುವಂತದ್ದಲ್ಲ. ನಾವು ಬಹಿರಂಗವಾಗಿ ಚರ್ಚೆಗೆ ಸಿದ್ಧರಿದ್ದೇವೆ. ಮಂಗಳೂರು ನಗರ ಅಭಿವೃದ್ಧಿಯಾಗುತ್ತಿದೆ. ಬಿಜೆಪಿ ಜನರಿಗೆ ಉತ್ತಮ ಆಡಳಿತವನ್ನ ನೀಡುತ್ತಿದೆ ಎನ್ನುವ ಕಾರಣಕ್ಕೆ ಅಭಿವೃದ್ಧಿ ಕೆಲಸಗಳಿಗೆ ಕಾಂಗ್ರೆಸ್ ನಾಯಕರು ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ಹೇಳಿದರು. ಇವತ್ತು ಜಿಆರ್ ಲೋಪೋ ಅವರು ಈ ರೀತಿಯಾಗಿ ನಮ್ಮ ಎರಡು ಕೂಡ ಶಾಸಕರು ಸೇರಿಕೊಂಡು ನಮ್ಮ ಮಂಗಳೂರು ಬಿಜೆಪಿಯ ಸದಸ್ಯರು ಚುನಾವಣೆಗೆ ನಿಂತು ಸೋತವರನ್ನು ಕೂಡ ಈ ಒಂದು ಪಟ್ಟಿಯಲ್ಲಿ ಸೇರಿಸಲಾಗಿದೆ ಎಂಬುದಾಗಿ ಆರೋಪವನ್ನು ಮಾಡಿದ್ದಾರೆ. ಅವರು ತೋರಿಸಲಿ, ನಾವು ಬಹಿರಂಗವಾಗಿ ಚರ್ಚೆಗೆ ಕೂಡ ನಾವು ಸಿದ್ಧವಾಗಿದ್ದೇವೆ. ಇವತ್ತು ಬಹಳಷ್ಟು ಉತ್ತಮವಾದಂತಹ ಕೆಲಸ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ಈ ಒಂದು ವಾರ್ಡ್ ಸಮಿತಿಯನ್ನು ಮಾಡುವುದರ ಮುಖಾಂತರ ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಕಾಮಗಾರಿ ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮುಂದಿನ ದಿನಗಳಲ್ಲಿ ಪಾರದರ್ಶಕವಾಗಿರ್ತದೆ. ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ಆಗಬಾರದು. ವಾರ್ಡ್ ಸಮಿತಿ ಮಾಡಿದರೆ ಇನ್ನಷ್ಟು ಬಿಜೆಪಿ ಬೆಳೆಯುತ್ತದೆ, ಮತ್ತೆ ಜನಸ್ನೇಹಿಯಾದಂಥ ಅಧಿಕಾರವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೊಡ್ತದೆ. ಆ ಕಾರಣಕ್ಕೋಸ್ಕರ ಇದನ್ನು ಹೇಗಾದರೂ ಮಾಡಿ ಇದನ್ನು ಬೇರೆ ಬೇರೆ ರೀತಿಯಿಂದ ಕಾನೂನಿನ ರೀತಿಯಾದಂಥ ಹೋರಾಟವನ್ನು ಮಾಡಿ ಈ ಒಂದು ಪ್ರಕ್ರಿಯೆಗೆ ಮುಂದಿನ ದಿನದಲ್ಲಿ ಕೋರ್ಟಿನ ಮುಖಾಂತರ ಸ್ಟೇ ತರುವಂತಹ ಕೆಲಸಕ್ಕೆ ಇವತ್ತು ಬಹುಶಃ ಜಿಆರ್ ಲೋಪೋ ಅವರು ಈಗ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಂಬಂತಹ ಒಂದಷ್ಟು ಮಾಹಿತಿ ನಮಗೆ ಬರ್ತಾ ಇದೆ. ಇದು ಈ ರೀತಿಯಾಗಿ ಉತ್ತಮವಾದಂತಹ ಕೆಲಸ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಜಿಆರ್ ಲೋಪೋ ಮತ್ತೆ ಎಲ್ಲ ಈ ಕಾಂಗ್ರೆಸ್ನ ಎಲ್ಲ ನಾಯಕರು ಸೇರಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಗುವಂತಹ ಒಳ್ಳೆಯ ಕೆಲಸಕ್ಕೆ ಇವತ್ತು ತಡೆಯೊಡ್ಡುವಂತಹ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಂಗಳೂರು ಉತ್ತರ ಮಂಡಲದ ಅಧ್ಯಕ್ಷರಾದ ತಿಲಕ್ ರಾಜ್, ಮಂಗಳೂರು ದಕ್ಷಿಣ ಮಂಡಲದ ವಿಜಯಕುಮಾರ್ ಶೆಟ್ಟಿ, ಬಿಜೆಪಿಯ ಜಿಲ್ಲಾ ವಕ್ತಾರರಾದ ರಾಧಾಕೃಷ್ಣ ಉಪಸ್ಥಿತರಿದ್ದರು.